ಸ್ಪಂದನ ಗಲ್ಲಿ ಫುಡ್ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಸುಭಾಷ್ ನಗರ, ಉಡುಪಿ. ಸ್ಪಂದನ ಟಿವಿ ನೋಡುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಮಹಿಮಾ ಕೋಕೋನಟ್ ಆಯಿಲ್, ಸುಭಾಷ್ ನಗರ, ಶಂಕರ್ಪುರ ಇವರು ಅರ್ಪಿಸುವ ಸ್ಪಂದನ ಗಲ್ಲಿ ಫುಡ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರತಿ ಸಿಟಿಯಲ್ಲೂ, ಪ್ರತಿ ಸ್ಟ್ರೀಟಲ್ಲೂ, ಪ್ರತಿ ಫುಡ್ಡಲ್ಲೂ ಏನಾದರೂ ಒಂದು ಸ್ಪೆಷಾಲಿಟಿ ಇದ್ದೇ ಇರ್ತದೆ. ಅಂಥದ್ದೇ ಸ್ಪೆಷಲ್ ಫುಡ್ಡನ್ನು ಹುಡುಕೊಂಡು ನಾವು ಇವತ್ತು ಬಂದಿದ್ದೀವಿ ಉಡುಪಿ. ಉಡುಪಿ ಅಂದರೆ ಉಡುಪಿಗಿಂತ ಸ್ವಲ್ಪ ದೂರದಲ್ಲಿರುವ ಅಂಬಾಗಿಲು ಜಂಕ್ಷನ್ಗೆ. ವೀಕ್ಷಕರೇ, ಕರೆಕ್ಟಾಗಿ ನಿಮಗೆ ರೋಡ್ ಮ್ಯಾಪ್ ಹೇಳ್ತೀನಿ ನೋಡಿ. ಇದು ಹೈವೇ ಕುಂದಾಪುರ ಟು ಉಡುಪಿ ಮ್ಯಾಂಗ್ಳೂರು ಹೈವೇ. ಅಲ್ಲಿಂದಲೇ ನಮಗೆ ಕಟ್ ರೋಡ್ ಅಂತ ಸಿಗುತ್ತೆ. ಎಲ್ಲಿ ಉಡುಪಿ ಪೇಟೆಗೆ ಹೋಗೋದು, ಕಲ್ಸಂಕಕ್ಕೆ ಹೋಗುವ ಕಟ್ ರೋಡ್ ಇದು. ಇಲ್ಲಿಂದ ಒಳಗಡೆ ಹೋದರೆ ಡೈರೆಕ್ಟ್ ನಮ್ಮ ಉಡುಪಿ ಶ್ರೀಕೃಷ್ಣ ಮಠ ಎಲ್ಲ. ಅಲ್ಲಿ ಪಕ್ಕದಲ್ಲಿ ಒಂದು ಸ್ಪೆಷಲ್ ತಿಂಡಿ ಇದೆ, ಅದೇ ಗೋಬಿ ಮಂಚೂರಿ. ವೀಕ್ಷಕರೇ, ಯಾಕಂತ ಹೇಳಿದ್ರೆ ಸಿಟಿಯ ಒಳಗೆ ಹೋದರೆ ತುಂಬಾ ಕಷ್ಟ. ಅಲ್ಲಿ ಪಾರ್ಕಿಂಗ್ ಸಮಸ್ಯೆ, ಇನ್ನೇದೋ ಸಮಸ್ಯೆ ಎಲ್ಲ ಬರ್ಬೋದು. ಆದರೆ ಇಲ್ಲಿ ವಿಶಾಲವಾದ ಪಾರ್ಕಿಂಗ್ ಕೂಡ ಇಲ್ಲಿ, ಎಲ್ಲಿ ಬೇಕಾದ್ರೆ ಅಲ್ಲಿ ರೋಡ್ ಸೈಡಲ್ಲಿ ಗಾಡಿ ನಿಲ್ಲಿಸ್ಬೋದು. ಸಖತ್ತಾಗಿರುವ ಗೋಬಿ ಮಂಚೂರಿ ಮಾಡ್ತಾರಂತೆ. ಹೇಳಿದ್ರು ನಮಗೆ, ನೋಡುವ ಹೆಂಗೆ ಮಾಡ್ತಾರೆ, ಯಾವ ಥರ ಮಾಡ್ತಾರೆ, ನಮಗೆ ಹೇಗೆ ತಿನ್ನಿಸ್ತಾರೆ ಅಂತ. ನಾನು ಜಸ್ಟ್ ಈಗ ಹೋಗಿ ತಿಂದು ನಿಮ್ಗೆ ಎಲ್ಲ ಡೀಟೇಲನ್ನು ಹೇಳ್ತೀನಿ. ಬನ್ನಿ ತಿನ್ನುವ. ವೀಕ್ಷಕರೇ, ಈಗ ಅಂಬಾಗಿಲು ಜಂಕ್ಷನ್ ಗೋಬಿ ಪಾಯಿಂಟ್ ಅಂತಲೇ ಹೇಳ್ಬೋದು. ನಮ್ಮ ಮಾಲಕರಿದ್ದಾರೆ. ಸರ್, ತಮ್ಮ ಹೆಸರು? ಸಂತೋಷ್ ಶೇಟ್. ಸಂತೋಷ್ ಶೇಟ್. ಓಕೆ ಸರ್, ತಾವು ಇಲ್ಲಿ ಎಷ್ಟು ಹೊತ್ತಿಗೆ ಓಪನ್ ಮಾಡ್ತೀರಾ? 2 ಗಂಟೆ. 2 ಗಂಟೆಗೆ. 2 ಗಂಟೆಯಿಂದ ರಾತ್ರಿ 9-10 ಗಂಟೆ. 9-10 ಗಂಟೆವರೆಗೆ ಏನೆಲ್ಲ ಸ್ಪೆಷಲ್ ತಿಂಡಿ ಮಾಡ್ತೀರಾ ಸರ್? ನಾವು ಗೋಬಿ ಮಂಚೂರಿ, ಬಟಾಟ ಮಡೆ, ಚಟ್ಟಂಬಡೆ, ನೂಡಲ್ಸ್, ಮೆಣಸಿಗೆ ಬೋಂಡ ಅಷ್ಟೇ. ಚಟ್ಟಂಬಡೆ ಅಷ್ಟೇ. ಇಲ್ಲಿನ ಸ್ಪೆಷಲ್ ತಿಂಡಿ ಯಾರೋ ಆಗ ಹೇಳಿದ್ರು, ಗೋಬಿ ಇಲ್ಲಿನ ಸ್ಪೆಷಲ್ ತಿಂಡಿ ಅಂತೆ. ಹೌದಾ? ಓಕೆ. ಏನು ಗೋಬಿಗೆ ಸ್ಪೆಷಲ್ ಏನಾದ್ರು ನಿಮ್ಮ ಕೈಯಿಂದ ಏನು ಮಸಾಲೆ ರೆಡಿ ಮಾಡ್ಕೊಂಡು ಹಾಕ್ತೀರಾ? ಅಲ್ಲ, ನಾವು ರೆಡಿ ಮಾಡ್ಕೊಂಡು ಮಸಾಲೆ ಅದೇ ರೆಡಿ ಮಾಡ್ಕೊಂಡು ಮನೆಯಿಂದ ತರೋದ? ಇಲ್ಲ ರೆಡಿ ಮಾಡಿ ಇಲ್ಲ ಎಲ್ಲ A to Z. ಓಕೆ. ಹಾಗಾದ್ರೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ತಮ್ಮದು ಕ್ಯಾಂಟೀನಲ್ಲಿ ಓಪನ್ ಇದೆ. ವೀಕ್ಷಕರೇ, ನೋಡಿದ್ರಲ್ಲ, ಯಾಕಂದ್ರೆ ಹೈವೇ ಅಂದ ತಕ್ಷಣ ನಿಮಗೆ ಹಸಿವು ಆಗೇ ಆಗುತ್ತೆ ಎಲ್ಲಿಗಾದರೂ ಹೋಗುವರಿದ್ರೆ. ಈ ಜಸ್ಟ್ ಅಂಬಾಗಿಲ್ ಕಡೆ, ಕುಂದಾಪುರ ಕಡೆನ, ಉಡುಪಿ ಕಡೆನ, ಸಮಥಿಂಗ್ ಯಾವ ರೂಟಿಗಾದ್ರೂ ಹೋಗುತ್ತಿದ್ರೆ ಈ ಜಂಕ್ಷನಲ್ಲಿ ಒಮ್ಮೆ ನಿಂತು ಇಲ್ಲಿಗೆ ಒಮ್ಮೆ ಭೇಟಿ ಕೊಡಿ. ಯಾಕಂದರೆ ಇದು ಕಾಣ್ತದೆ, ಯಾಕಂದರೆ ಇಡೀ ಇವರ ರಿಕ್ಷಾವೇ ರೆಡ್ ಕಲರ್ ಆಗಿದೆ, ಫುಲ್ ರೆಡ್. ಇಲ್ಲಿಗೂ ಹೋದ್ರು ಕೂಡ ಈ ರೆಡ್ ನಿಮ್ಮ ಕಣ್ಣ ಮುಂದೆ ಬರ್ತದೆ. ರೆಡ್ ಡೇಂಜರ್ ಅಂತಾನು ಹೇಳ್ಬೋದು, ಒಂದು ಅಟ್ರಾಕ್ಷನ್ ಲುಕ್ ಅಂತಾನು ಹೇಳ್ಬೋದು. ವೆಜ್ ಯಾಕೆ ಮಾಡ್ತೀರಾ ಸರ್? ನಾನ್ ವೆಜ್ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಇಲ್ಲಿ ವೆಜ್ ಮಾತ್ರ. ನಾವು 25 ವರ್ಷದಿಂದ ವೆಜ್. ಇಲ್ಲಿ ನೀವು ಪ್ರಾರಂಭ ಮಾಡಿ 25 ವರ್ಷ ಆಯ್ತು. 25 ವರ್ಷದಿಂದ ಕೂಡ ವೆಜ್ ಮಾಡೋದು. ಯಾರಾದ್ರೂ ನಿಮ್ಗೊಂದು ಐಡಿಯಾ ಕೊಡ್ಲಿಲ್ವಾ ಸರ್, ನಾನ್ ವೆಜ್ ಮಾಡಿ? ಈಗ ಎಲ್ಲ ನಾನ್ ವೆಜ್, ಯಾಕಂದ್ರೆ ಸಮಥಿಂಗ್ ಏನೋ ಫುಡ್ ಎಲ್ಲ ಚೇಂಜ್ ಆಗುವಾಗ, ಕಾಲ ಬದಲಾಗುವ ಹಾಗೆ ನಾವು ಕೂಡ ಸ್ವಲ್ಪ ಬದಲಾಗಬೇಕು. ಹೌದಲ್ವಾ? ಇಲ್ಲ, ಐಡಿಯಾ ಬರಲೇ ಇಲ್ಲ. ಮಾಡ್ಲೇ ಇಲ್ಲ. ಮಾಡ್ಲಿಕ್ಕೆ ಹೋಗ್ಲೇ ಇಲ್ಲ. ಅದೇ ಐಟಮ್. ಯಾಕಂದ್ರೆ ವೆಜ್ ತಿನ್ನುವವರೇ ತುಂಬಾನೇ ಜಾಸ್ತಿ ಇರ್ತಾರೆ. ಇಲ್ಲಿ ನಾನ್ ವೆಜ್ ಮುಂದೆ ಹೋದ್ರೆ ಹಿಂದೆ ಹೋದ್ರೆ ಎಲ್ಲಿಯಾದ್ರೂ ಇರ್ಬೋದು. ಹೌದಲ್ವಾ? ವೆಜ್ ಅಲ್ಲಿ ಒಂದು ಟೇಸ್ಟ್ ಆದ ಫುಡ್ ಅನ್ನು ತಾವು ಕೊಡ್ತಾ ಬರ್ತೀರಾ. ಮತ್ತೆ ಕುಡಿಲಿಕ್ಕೆ ಏನೆಲ್ಲ ಸ್ಪೆಷಲ್? ಚಾ, ಕಾಫಿ ಮತ್ತೆ ಅಷ್ಟೇ. ಮತ್ತೇನಿಲ್ಲ? ಜ್ಯೂಸ್ ಐಟಮ್ ಬೇಡ? ಇಲ್ಲ, ಅದ್ಯಾವ್ದಿಲ್ಲ. ಅಲ್ಲಿ ಕಿರಿಕಿರಿ ಆಗ್ತದಂತ? ಇಲ್ಲ, ಮಾಡ್ಲಿಲ್ಲ. ಅದು ಮಾಡ್ಲಿಲ್ಲ. ಓಕೆ. ಜ್ಯೂಸ್ ಕೋಲ್ಡ್ಗೆಲ್ಲ ಏನಿಲ್ಲ? ಕೋಲ್ಡ್ ಇಲ್ವೇ? ಯಾಕಂದ್ರೆ ಕೊರೋನಾ ಬಂದ ಮೇಲೆ ಅದು ಸ್ವಲ್ಪ ಕಷ್ಟ ಅಲ್ಲ. ಕೋಲ್ಡ್ ಕುಡಿದ್ರೆ ಶೀತ ಆಗ್ತದೆ, ಜ್ವರ ಬರ್ತದೆ, ಸಮಥಿಂಗ್ ಏನಾದ್ರು ಪ್ರಾಬ್ಲಮ್ ಆಗ್ತದೆ. ದಿವಸಕ್ಕೆ ಒಂದು ಇಷ್ಟಂತ ಒಂದು ನಿಮ್ದು ವ್ಯಾಪಾರದೊಂದು ನಿರ್ದಿಷ್ಟ ಪ್ರಮಾಣ ಇರ್ತದೆ ಸರ್, ಅಷ್ಟೇ ವ್ಯಾಪಾರ ಆಗ್ತದೆ ಅಲ್ಲ? ಅದಕ್ಕಿಂತ ಕಡಿಮೆ ಆಗ್ತದೆ ಕೆಲವು ಟೈಮ್. ಒಂದೇ ರೀತಿ ಇರಲ್ಲ. ಯಾಕಂದ್ರೆ ಫುಡ್ ನೀವು ಈಗ ಇಷ್ಟು ಸ್ಟಡಿ ಮಾಡ್ಕೊಂಡು ಬರ್ತೀರಾ, ಕೆಲವು ದಿನ ವೇಸ್ಟ್ ಆಗುತ್ತೆ.
ವೇಸ್ಟ್ ಆದದನ್ನು ನಾಳೆಗೆ ಬರೋದಿಲ್ಲ. ಇಲ್ಲ ಅಲ್ಲಿ ನಾಳೆ ಕೊಡ್ತೀರಾ? ಇಲ್ಲ, ಇಲ್ಲ. ಇಲ್ಲ ಇಲ್ಲ ಏನು ಬಿಸಿ ಮಾಡಿ ಇಲ್ಲ ಅಲ್ಲ? ಇಲ್ಲ ಇಲ್ಲ, ತೆಗೆದು ಒಗೆಸೋದೆ ಅದು. ಅಲ್ಲ ಕೇಳಿದ್ರೆ ಫುಡ್ ಅಲ್ಲಿ ನಾವು ನಾಳೆ ಇವತ್ತಿಗೆಲ್ಲ ಕೊಡಬಾರ್ದು, ಯಾಕಂದ್ರೆ ಹೊಟ್ಟೆ ಅಂತ ಹೇಳುದು ಫುಡ್ ಪಾಯ್ಸನ್ ಆಗೋದು. ಅದಕ್ಕೆ ನಾವು ಯಾವಾಗಲೂ ಅನ್ಯಾಯ ಮಾಡಬಾರ್ದು. ಫುಡ್ ಪಾಯ್ಸನ್ ಆದ್ರೆ ಮತ್ತೆ ಗಿರಾಕಿ ಇನ್ನೊಮ್ಮೆ ಇವರ ಹತ್ರ ಬರಲ್ಲ. ಈಗ ಪಾತೆರ್ನ ಆಡು ಭಾಷೆ ಕೊಂಕಣಿ ಕೊಂಕಣಿ ಎಸ್ ಕೊಂಕಣಿ ಒಂಜಿ ರಡ್ಡು ಪಾತೆರ ಇದು ಏನ್ ಬಂತು ಹೆಂಗ್ ಗೊತ್ತುಜಿ ಕೊಂಕಣಿ ಐಕೆ ಎರಡು ಪಾತೆರ್ ಹೆಂಗ್ ಒಂಜಿ ಬೇಡು ಗೋಬಿ ಬೋಡು ಆಂಡ ಸಖತ್ತಾದ ಟೇಸ್ಟ್ ಆದ ಇಪ್ಪೋಡು ಅವು ಪನ್ಲೆಗೆ ಗೋಬಿ ಚಾಂಗ್ ಕರ್ದಿರ್ತ ಗೋಬಿ ಚಾಂಗ್ ಕರ್ದಿರ್ತ ಟೇಸ್ಟ್ ಗೋಬಿ ಚಾಂಗ್ ಕರ್ದಿರ್ತ ಗೋಬಿ ಚಾಂಗ್ ಕರ್ದಿರ್ತ ದಿವ್ಕ ಬಾರಿ ಬಾರಿ ಬಂಗದ ಪಾತೆರ ಇಪ್ಪಡು ಓಕೆ ಎಂಕ ಪಂಡಿಗೆ ಸ್ಪೆಷಲ್ ತಿಂಡಿ ಏನು ಮಾಡುವರುತ್ತೆ ಗೋಬಿ ಮಾಡುವರು. ಓಕೆ ವೀಕ್ಷಕರೇ ತೂಕ ಮೆರ್ನ ಕೈಗುಣ ಎಂಚೊಂಡು ಬಂದು ತೂಕ ಆ ಗೋಬಿ ಪಾಡುವರಿಗೆ ತೊಲೆ ಗ್ಯಾಸ್ ಗೊತ್ತಾಯಿರು ರೆಡಿ ಅರ್ನ ಆರ್ಸ್ ಸ್ಮೈಲಿಂಗ್ ಫೇಸ್ ತುನ ಖುಷಿ ಆಗ್ತದೆ ನನಗೆ ಮೂಲು ತಿನ್ಕ ಬಂದತ್ತು ಒಂದು ಬೇಟ್ ತಿಂಡನೆ ಒಂಜಿ ಬಂಜಿ ಫುಲ್ ಆಯ್ಕೆ ಆತ ಒಂಜಾರು ಖುಷಿ ಹೊರ ಬತ್ತಂಡ ಗಿರಕಿ ಗಿಡಗೆ ಕುಡೋರ ಖಂಡಿತವಾದ ಒರಿಯತ್ತು ಫ್ಯಾಮಿಲಿಸ್ ಒಂದು ಬೌಡೆ ತೆಗೊಂಡ್ತಲೆ ಆ ಥರ ಒಂದು ಬ್ರೈಟ್ನೆಸ್ ಇದೆ ಆತೊಂಜಿ ಹುಮ್ಮಸ್ಸು ಇಲ್ತದೆ ಒಂದು ಮೆನ್ ಶೋ ಬಂದೆ ಬನ್ನೋಲ್ಲ ತೆಗೊಂಡ ಕೆಲವು ಕ್ಯಾಂಟೀನ್ ಕೆಲವು ಹೋಟೆಲ್ ಡಾಡು ಒಂಜಿ ಒರಿ ಉಪ್ಪೇರು ಐಕು 2 ಜನ ಆಪೇಲಿ ಇಪೇಲಿ ಉಪ್ಪೇರು ಆಂಡ ಮೇರು ಒರಿಯೇ ಊರಲ್ಲೇ ಹಣ್ಣು ಮಲ್ಪೇರು ಆಪೇಡು ಗೋಬಿ ಮಲ್ಪೇರು ಈ ಪೇರು ಚಾ ಮಲ್ಪೇರು ಕಾಫಿ ಮಲ್ಪೇರು ನೂಡಲ್ಸ್ ಮಲ್ಪೇರು ಸಮಥಿಂಗ್ ಏನು ಬಾಟಮ್ ಬಡಾವಡು ಬಡಾವಡು ಸಮಥಿಂಗ್ ಪೂರಲ ಮಲ್ತು ಬರ್ಪೇರು ಅವೇ ಮೇರೆ ನಾಂಜಿ ಸ್ಪೆಷಲ್ ತೂಕ ಗೋಬಿ ಆ ಪೂಣು ಬಂದು ತೊಲೆ ಇತ್ತದಲ್ಲ ಕಾರ್ಡ್ ಬರ್ತೀರು ಪೋಯರು ಬಾರಿ ಒಂಜಿ ಕ್ಲೋಸ್ನೆಸ್ ಇಲ್ಲೇ ಕಾರ್ಡೆ ಬರ್ತೀರು ಒಂಜಿ 4 ಪ್ಲೇಟ್ ಗೆತ್ತೊಂಡೇರು ಕೂಡ ಒಂಜಿ 4 ಕಾಫಿ 5 ಕಾಫಿ ಗೆತ್ತೊಂಡೇರು ಕಾರ್ಡೆ ಪರಿಯೇರು ಬಿಲ್ಲು ಕೊರು ಪೋಯರು ತೊಲೆ ಏತೊಂಜಿ ಫೆಸಿಲಿಟಿ ಅವಕ್ಕೆ ಬನ್ನಿ ನಾನು ఇక్కడ ಪಂಡನಿ ಕಲಿಗೆ ಪಾರ್ಕಿಂಗ್ ನಂಗೆ ಮಂಡೆ ವೆಚ್ಚನ ಇತ್ತು ಒಲ್ಪ ನಮ್ಮ ಒಲ್ಪ ಗಾಡಿ ಉಂತಾದು ನಡ್ತೊಂದು ಬೋರ್ಡ್ ಮೂಲ್ತಲೆ ಡೈರೆಕ್ಟ್ ರೋಡ್ ಸೈಡ್ ಗಾಡಿ ಉಂತಾಯರು ಅವಲೆ ತಿಂಡರು ಅಲ್ತಿರ್ತೀರ ಪೋಯ ತುಕ ಗೋಬಿ ನಮ್ಮ ಆ ಒಂದೊಂದು ಸರ್ ಈ ಒಂದು ಕ್ಯಾಂಟೀನ್ ಮಲ್ಪೋಡು ಬಂದು ಎಂಚೆ ಬರ್ತಾನೆ ನನ್ನ ಮನಸ್ಸು ಎಂಕ್ಲೆಗೆ ದುಮ್ಲಾಗೆ ಬೆಲೆ ಪಂಡ ದುಂಬು ಇರೋ ಶಾಲೆ ಬಂದು ಏನು ಮಲ್ತಾನೆ ಹೋಟೆಲ್ ಬೆಲೆ ಬೆಲೆ ಬೇತಿರ ದಾಲ ಬರ್ಚಿ ಬಂದೆ ಬರ್ಚಿತ್ತು ಅಪ್ಪರಿಗೆ ಬರೋ ಹುಷಾರಿತ್ತು ಅಂಚ ಅದೇ ಫ್ಯಾಮಿಲಿ ಸಮಸ್ಯೆ ಇರೋಂಜಿ ನೆಕ್ ಬೋರ್ಡ್ ಬಂದಾಂಡ್ ಅಂಚೆ ಇರು ಬತ್ತಿನಾರು ಒಂದೇ ಪಂಡ ಇರು ಬೇತೆ ಓಲ್ಲ ಇತ್ತರ ತುಂಬ ನಮ್ಮ ಉಡುಪಿಡೇನ ಮಣಿಪಾಲ ಐತೆ 3 ವರ್ಷ ಕ್ಯಾಂಟೀನ್ ಮ್ಯೂಸಿಯಂ ಕ್ಯಾಂಟೀನ್ ಓ ಅಂದ ಅಲ್ತ ಎಕ್ಸ್ಪೀರಿಯನ್ಸ್ ಪಂಡ ಇರದೆ ಊರು ಇತ್ತು ಗಟ್ಟನ ಊರು ಓಕೆ ಓಕೆ ಹೋದ ಅಲ್ಪ ವರ್ಷ ಅಪ್ಪ ಅಮ್ಮ ಮುಂಟು ಅಲ್ಬೋದು ಎಲ್ಪ ವರ್ಷ ಪುಟ್ಟದಿನಾಪುರ ಅಲ್ಲಿ ಓಲ್ ಗಟ್ಟನೆ ಹುಂಚ ಕೊಣಂದೂರು ತೀರ್ಥಹಳ್ಳಿ ಓಕೆ ಅಲ್ಪೋರ್ದಿ ಇಡೆ ಬರ್ತದೆ ಅಲ್ಲೇ ಒಳ್ಳೆ ಓಲು ಅವಲಿ ಗಟ್ಟಡೆ ಗೋಡೆ ಹೋದಿನ ಅಲ್ಲೇ ಹಂಚದು ಮಾಡಿ ಬೇರೆ ಇತ್ತೆ ಬರ್ಸದ ಟೈಮ್ ಅದೇ ಅಂಚೆ ಪೂರ ಕೆಲವು ರಿಪೇರಿ ಮಾಡ್ತಾರೆ ಸರಿ ಬಾರಿ ಒಂಜಿ ಅದ್ಭುತವಾಯಿನ ಪಾತ್ರೆದಾರನ ತುಕ ಲೊಕೇಶನ್ಲ ಪಂಡೆ ಸ್ವಲ್ಪ ಪ್ಲೇಸ್ಲ ಪಂಡೆ ಪೂರ ಪಂಡೆ ಅಂಚ ನಮ್ಗೆ ಗೋಬಿಲ ರೆಡಿ ಮಲ್ತು ಕೊರಿಯರು ತಿಳಿ ಸಖತ್ತಾದುಂಡು ಕ್ವಾಂಟಿಟ್ಲ ಸಖತ್ ಒಂಜಿ ಪ್ಲೇಟಿಗೆ ಏತ್ ಮಾಡುವರು 40 ರೂಪಾಯಿ ಅತ್ಲೆ ಒಂಜಿ ಪ್ಲೇಟ್ ಗೋಬಿಗೆ 40 ರೂಪೀಸ್ 40 ರೂಪಾಯಿ 40 ರೂಪಾಯಿಗೆ ತುಲೆ ಪೀಸ್ ಮಸ್ತ್ ಉಂಡು ಕಂಡಪಟ್ಟೆ ಫುಲ್ ಉಂಡು ಒಂಜಿ ಪ್ಲೇಟ್ಗೆ ಫುಲ್ ಉಂಡು ಒಂಜಿ 2 ಜನ ಆರಾಮ್ಸಿದ್ದು ನೋಡಿ ಅಯ್ಯ ಕೆಲವು ಕೋಟಿ ನಂಗೆ ಈ ಪ್ಲೇಟ್ ಎಲ್ಲೇ ಮಲ್ತದ ಪೀಸ್ ಕಮ್ಮಿ ಕೊರಿಪೇರು ಅಂಡ ಮೂಲ ಅಂಚತ್ತೀರಿ ಕ್ವಾಂಟಿಟಿ ಸಖತ್ತಾದುಂಡು
ಸಖತ್ತು ಟೇಸ್ಟ್ ಉಂಟು ಕೊಂಚ ಯಾಕಡೆ ಪನ್ ಲೆಕ್ಕನೆ ರೋಸ್ಟ್ ಆದ ಟೇಸ್ಟ್ ಅದಲ್ಲ ಉಂಟು ಕೊಂಚ ಏನು ಬಂತಲೇ ನೆಕ್ಕಿ ಈ ಮಸಾಲ ಯಾಕಡೆ ಪಂಡಿರಾರು ಆರೇ ರೆಡಿ ಮಲ್ಕೊಂಬಂದು ಕೆಲವು ದಿಕ್ಕಡು ಗೋಬಿ ಅವಡು ಒಂಚೂರು ಖಾರನ ಕೆಲವು ಉಪ್ಪು ಕಮ್ಮಿಯ ಉಪ್ಪು ಚಪ್ಪೆನ ಏನೆಲ್ಲ ಆದಿಪ್ಪು ನೆಕ್ ಪೂರಲ್ಲ ಹಿತ್ತ ಮಿತವಾದುಂಟು ಐ ಕ್ಯಾನ್ ಪಿನ್ ಫುಡ್ಡು ನಂಗೆ ಏತೆ ಗೊತ್ತುಪ್ಪಡು ಆಂಡ ಮಲ್ಪುನ ರೀತಿ ಬಂದು ಉಪ್ಪುಣದೆ ಅವು ಯಾಪಲ ಪಕ್ಕ ಆದಿಪ್ಪೊಡಿಗೆ ಅದು ಮಾತ್ರ ನಂಗೆ ಕೊಂಚ ಆ ಫುಡ್ಡು ತಿಂದರೆ ಅವಡು ಫುಡ್ಡು ಟೇಸ್ಟ್ ಮಲ್ಪದೆ ಅವಡು ಸಖತ್ತಾಗಿ ಎಣ್ಣೆ ಲಂಚನೆ ಏತ್ ಬೋಡ ಆತೆ ಬಾರ್ದೇವು ಇತ್ತ ಆರೋಗ್ಯದ ಸಮಸ್ಯೆ ಪ್ರತಿ ಊರೆಗ್ಲ ಬರ್ಕೊಂಡು ಅಂಚದ ಪುನಗ ಈ ಆರೋಗ್ಯದ ಏತು ಬೋಡ ಕೆಲವು ವಸ್ತು ನಮ್ಮ ಆತನೇ ಯೂಸ್ ಮಾಡ್ಬೋದು ಇದು ನಮ್ಮ ಹೆಲ್ತ್ಗೆ ಪೆಟ್ಟಾದಿಪ್ಪು ಓಕೆ ನೆಕ್ ಈನ ಬೇಲೆ ಅವಡ ನನಗೆ ಇಲ್ಲದ ಕಲ ಸಪೋರ್ಟ್ ಬೋರ್ಡ್ ಏಮಂಡ ಬೊಕೊಂಜಿ ಸ್ಪೆಷಲ್ ಆಯ್ತು ಬಣ್ಣ ಅಂದರೆ ಮಾತ ನಮ್ಮ ಕ್ಯಾಂಟೀನ್ ಆಡು ಹೋಟೆಲ್ ಆಡು ಈ ಬೈಯಡ್ ಬೊಕ್ಕನೆ ಗೋಬಿ ಸ್ಟಾಲ್ ಪೂರ ಓಪನ್ ಆಗಿ ಒಂಜಿ 4 4:30 ಬೊಕ್ಕ ಆಂಡ ಮೂಲ ಉಂಟದ 2 ಗಂಟೆಗೆ ಓಪನ್ ಆಪುಂಡು ಏಮಂಡ ಮಧ್ಯಾಹ್ನ ಒನಸ್ ಆಪುನ ಟೈಮುಡೆ ಈ ಒಂದು ನಮ್ಮ ಕ್ಯಾಂಟೀನ್ ಓಪನ್ ಆಗುತ್ತೆ ಏಮಂಡ ಹೈವೇ ಸೈಡ್ ಬರ್ಪಿನ ಕಲೆಗೆ ನೂಡಲ್ಸ್ ಪ್ಯೂರ್ ವೆಜ್ ಗೋಬಿ ಪ್ಯೂರ್ ವೆಜ್ ಬೊಕಲಂಚಿನಿ ಚಟ್ಟಂಬಡೆ ಅಂಬಡೆ ಸಮಥಿಂಗ್ ಪೂರೆಲ್ಲ ಉಂಡು ಪೂರ ಇಜ್ಜಿ ಬಂದು ಇಜ್ಜಿ ಅಂಜೆ ನಾನ್ ವೆಜ್ ಒಂಜಿ ಮಾತ್ರ ಇಜ್ಜಿ ಪೂರ ಪ್ಯೂರ್ ವೆಜ್ ನೂಡಲ್ಸ್ ತಿನ್ನೋದಿಲ್ಲ ಕೆನ್ಗ ಅರಡನೆ ಮೂಲ್ತ ತಿಂಡಿ ಎಂಚ ಹಾಕೊಂಡು ಎಂಚ ಮಲ್ಪಿರ್ ಬಂದ ಅರ್ನ ಬಾಯಿಡಿ ಕೆನ್ಗ ಸರ್ ಏನು ಕುದರಿ ಕಮಲಾಕ್ಷಿ ಸರ್ ಏನು ಮಾಡ್ಕೊಂಡು ನಾನು ಮೂಡ್ರಿ ಮೂಲೆ ಓಕೆ ಮೂಲೆ ಓಕೆ ಈ ಮೇರ್ನ ಕ್ಯಾಂಟೀನ್ ತಿಂಡಿ ಎಂಚ ಹಾಕೊಂಡು ಸರ್ ತಿಂಡಿ ಎಡ್ಡೆ ಉಂಟು ತೊಂದರೆ ಓಕೆ ತಿರುಗಿನ ಇಷ್ಟ ನಾನು ಜಾಸ್ತಿ ಅದು ಗೋಪಿಲ ಇದು ನೂಡಲ್ಸ್ ಜಾಸ್ತಿ ಬಂದ ಡೈಲಿ ಬರ್ಪುಜಿ 2 ದಿನ ಪೂರ ಒಂದೇ ಟೇಸ್ಟ್ ಆಗುಜಿ ಬದಲಾವಣೆ ಜಗದ ನಿಯಮ ಅನ್ಪೇರು ಅಂಚೆ ಚೂರು ಬದಲಾವಣೆ ಗೋಣ ಮಾತ್ರ ಅದೇ ಅಂಚೆ ಇರು ಗೋಬಿಲ ನೂಡಲ್ಸ್ ಉಂಡು ಪೂರ ಏನೋ ಉಣ್ಣವೇನು ಪೂರ ಒಂದಿನ ಟೇಸ್ಟ್ ಮಾಡ್ಕೊಂಡು ಟೇಸ್ಟ್ ಅವು 2 ದಿನ ಪೂರ ಒಂದು ತಿನ್ನೆ ನೀರು ಬೊಕರ ತಿನ್ಪಿಜಾರ ಚೇಂಜ್ ಅಂಚ ಈ ನಮ್ಮ ಈ ಕ್ವಾಲಿಟಿದ ಬಗ್ಗೆ ಪಾಡು ಬಂದ ಎಂಚು ಸರ್ ಕ್ವಾಲಿಟಿ ತೊಂದರೆ ಇಜ್ಜಿ ಖಾಲಿ ಪ್ಯೂರ್ ವೆಜ್ ನಾನ್ ವೆಜ್ ಇಜ್ಜಿ ಒಂಜಿ ವಿಶೇಷತೆ ಈ ಕೆಲವರೆ ನಾನ್ ವೆಜ್ ಬೋಡಾಣ ಅಂಚಿ ಬೇರೆ ಕಡೆ ಬೋಡ ನಾನ್ ವೆಜ್ ಇಜ್ಜಿ ಬಂದ್ಪೇರು ಮೂರು ಖಾಲಿ ಪ್ಯೂರ್ ವೆಜ್ ಮಾತ್ರ ವೆಜ್ ದಗ್ಲೆಗೊಂದು ಎಡ್ಡೆ ಪಾಯಿಂಟ್ ಮೇನ್ ಅದೇ ಜಂಕ್ಷನ್ ದೇಪಣ್ಣ ಕೆಲವು ಕೊಟ್ಟು ಎಂಚು ಬಂದಾಗ ನಾನ್ ವೆಜ್ ಒಂದು ಮಿಕ್ಸ್ ಮಾಡ್ಬೋದು ವೆಜ್ ಉಪ್ಪುಂಡು ಬನಾಲೆ ಕೆಲವು ಒಂಜಿ ಆದಿ ಉಪ್ಪುಂಡು ಅವು ಕೆಲವರಿಗೆ ಒಂದು ಸಂಶಯ ಉಪ್ಪುಂಡು ಮೂರು ವೆಜ್ ಮಲ್ಪೇರ ನಾನ್ ವೆಜ್ ಮಲ್ಪೇರ ಮಿಕ್ಸ್ ಮಲ್ಪೇರ ಎಣ್ಣೆ ಒಂಜೇನ ಕೆಲವರಿಗೆ ವೆಜ್ ನಾನ್ ವೆಜ್ ಎತ್ತನ ವೆಜ್ ತಿಂದ್ರೆ ಆಪುಜಿ ಒಂದು ಆಲೆ ಕೂಡ ಒಂದು ಎಡ್ಡೆ ಉಂಟು ಕೆಲವರು ಬಂದ್ಪೇರು ಮೂಲಕ ಗೋಬಿ ಬಾರಿ ಫೇಮಸ್ ಗೋಬಿ ಸಖತ್ ಮಲ್ಪೇರಿಗೆ ಅಂಚೆ ಬಂದು ಅದೇ ಪನ್ನೆಕೆ ಎಂಡೆ ಅಂಚೆ ಅದೇ ಪೂರ ಫುಡ್ ಲಾಪಂಡ ಸೂಪರ್ ಉಂಟು ನೀರು ವಾರ ಬರ್ತದೆ ಅಡ್ಡ ಅವು ತಿಂದು ಇಲ್ಲಗ್ಲ ಪೋನ ಕಟುವಾಸಂ ಪೋಪ ಎಸ್ ವೀಕ್ಷಕರೇ ಕೇಂದ್ರತ ಗೋಬಿ ಸಖತ್ ಮಲ್ಪೇರಿಗೆ ఒక ಮೇರ್ಲಾತೆ 2 ವಾರಗ್ ವರ ಅಂಡಲ ಇವನು ವಾರಗೂ 2 ಸಲ 3 ಸಲ ಖಂಡಿತ ಅದು ಬರ್ಪೇರಿಗೆ ಐಟ್ಲ ಪಂಡಿರ್ತದೆ ಅಲ್ಲಿ ಫುಡ್ ಚೇಂಜ್ ಮಲ್ಪೇರಿಗೆ ದೇಪಂಡ ಗೋಬಿ ತಿಂಡ ಫ್ರೈಡ್ ರೈಸ್ ತಿನ್ಪೀರು ಆಂಡ ಮೂಲು ಒಂದು ವಿಶೇಷತೆ ಬಂದ ಪೂರಲ ವೆಜ್ ದೇಪಂಡ ನೀ ಕಲಿ ಸಂಶಯ ಉಪ್ಪುಂಡು ನಾನ್ ವೆಜ್ ಮಲ್ತಿನಲ್ಲೂ ವೆಜ್ ಮಲ್ತಂಡ ಬನಲೆ ಒಂಜಿ ಆದಿಪ್ಪುಂಡು ಕೆಲವು ಕೊಡ್ಡಿ ಎಣ್ಣೆ ಒಂಜಿ ಆದಿಪ್ಪುಂಡು ಸಂಶಯ ಬರ್ತಿದೆ ಬಂಡ ಮೂಲು ಪೂರ ಪ್ಯೂರು ವೆಜ್ ತಿನ್ಪಿನ ಕಲೆಗೆ ಇಡೆಗೆ ಬರ್ಡೆ ನಿಕ್ಕಲು ದೂರ ದಾಲಜ್ಜ ಕಡೆ ಪೂರ ಡೀಟೇಲ್ ಕೊರಿಯೆ ದಾಯತು ಒಂದಲ್ಲ ಬಲೆ ತಿಂದು ಹೋಲೆ ವೀಕ್ಷಕರೇ ಬೊಕೊಂಜಿ ಕಲೆಗೆ ಅನ್ಪ ನೋಡಿ ದೇಪಂಡ ರೇಟದ ಬಗ್ಗೆ ತೊಲೆ ಪ್ರತಿ ಒಂಜಿ ಪ್ಲೇಟಿಗೆ ಅಂಬಡೆ ಚಟ್ಟಂಬಡೆ
ಬೊಕ್ಕ ಮುಂಚಿ ಬಜೆ ಬೋಡಿ ಪ್ಲೇಟಿಗೆ 10 ರೂಪಾಯಿ 10 ರೂಪಾಯಿಡು ಮೇರು ಒಂಜಿ ಪ್ಲೇಟ್ ಕೊರ್ಪೇರು ಸತ್ತೆ ಪನ್ಪೆ ಉಡುಪಿಡು ಗೋಲ್ಲ ಇಚ್ಚಿ 10 ರೂಪಾಯಿಗೆ ಒಂಜಿ ಪ್ಲೇಟ್ ಕೊರ್ಪೇನು ಐಕ ಅದೇ ನಿಕಲೆ ಪುಡರ ಪಂದೊಲ್ಲೆ ಅಂಬಾಗಿಲು ಜಂಕ್ಷನ್ ಡಿ ದೂರ ಇಜ್ಜಿ ಖಂಡಿತವಾದ್ಲ ಹೊರ ಬಲೆ ಆ 10 ರೂಪಾಯಿಗಾರ ಈನ ಫುಡ್ಡು ಈನ ಕ್ವಾಲಿಟಿ ಕೊಡ್ಬೇಕು ಬಂದು ನಿಖಲ ತಿನ್ನಲೆ ಬೊಕ್ಕ ಪನ್ಲೆ ಅಂಚಿನ ವೀಕ್ಷಕರೇ ನಿಖಲ ಊರುಡ್ಲ ಇಂಚಿನ ಮೊಬೈಲ್ ಕ್ಯಾಂಟೀನ್ ಇತ್ತಂಡ ನಿಖಲ ಎದುರ್ದ ಟಿ ವಿಡ್ ನಂಬರ್ ಉಂಡು ಎಂಕಲ ಸ್ಪಂದನ ಟಿ ವಿದ ಆ ನಂಬರ್ ಕಾಲ್ ಮಾಡ್ಲೆ ಎಂಕಲು ನಿಖಲ ಊರುಗು ಖಂಡಿತ ಅದ್ಲ ಬರ್ಪ ಆ ಒಂಜಿ ಕ್ಯಾಂಟೀನ್ ಆವಡು ಆ ಒಂಜಿ ಸ್ಪೆಷಲ್ ತಿಂಡಿ ಮಲ್ಪುನ ಹೋಟೆಲ್ ಆವಡು ಅವೇ ನಿಖಲು ತೋಪವ ಓಕೆನಾ. ವೀಕ್ಷಕರೇ ತುಯರತ ಇಂಥ ಗಲ್ಲಿ ಫುಡ್ಡು ನಮ್ಮ ಸಂತೋಷನ್ನೇ ಸಂತೋಷ್ ಶೇಟ್ನ ಗೋಬಿ ಕಾರ್ನರ್ ಬತ್ತ ನಮ್ಮ ಇಡೆಗೆ ಇಂಥ ಎಪಿಸೋಡ್ ಮಲ್ತ ಗಾರಿ ಶೋಕದ ಗೋಬಿ ಕೊರಿಯರೆ ಅರೆಗೆ ನಮ್ಮ ಸ್ಪಂದನ ಗಲ್ಲಿ ಫುಡ್ ಪ್ರೋಗ್ರಾಮ್ದ ಒಂಜಿ ಎಲ್ಲಿಯ ಮಾಣಿಕೆ ಆವಡು ಸಂತೋಷರೇ ನನಲಾತ್ ಇರ್ನ ಒಂಜಿ ಈನ ಕನಸುಂಡ ಅವು ನನಸಾವಡು ಎಲ್ಲೇ ಕ್ಯಾಂಟೀನ್ ಬಂದು ಎನ್ನೊಚ್ಚಿ ನಾನು ನೆಟ್ಟಿಡ್ಲ ಮಲ್ಲ ಕ್ಯಾಂಟೀನ್ ಮಲ್ಪುನ ಕೆರೆಗೊಂಜಿ ಒಂದು ಆ ದೇವಿರ ಗೋಡು ಬಂದು ಕೇಳೋಣ ಅವೇ ಮಸ್ತ್ ಖುಷಿ ಆಯ್ತು. ಸರಿ ಓಕೆ ಬಾಯ್. ಅಂಬಾಗಿಲ್ದ ಬಾರಿ ಶೋಕದ ಗೋಬಿ ಮಂಚೂರಿಯನ್ ತಿಂಡೆ ನಿಖಲೆಗ್ಲ ಪಂಡೆ ಎಂಚ ಉಂಡು ಬಂತು. ಓಕೆ ನನ್ನ ಕಾರ್ಯಕ್ರಮವನ್ನು ಮುಗಿಪುನ ಪೂರ್ತು ಮಹಿಮಾ ಕೋಕೋನಟ್ ಆಯಿಲ್ ಸುಭಾಷ್ ನಗರ ಶಂಕರ್ಪುರ ಇವರು ಅರ್ಪಿಸುವ ಸ್ಪಂದನ ಗಲ್ಲಿ ಫುಡ್ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಮುಗಿಸ್ತಿದ್ದೇವೆ. ವೀಕ್ಷಕರೇ, ಈ ವಾರ ಸಖತ್ತಾಗಿರುವಂಥ ಗೋಬಿ ಮಂಚೂರಿ ಹೇಗೆ ಮಾಡೋದು, ಹೇಗೆ ತಿನ್ನೋದು ನಾನು ಕೂಡ ನಿಮಗೆ ತಿನ್ನಿಸಿದ್ದೆ, ನಾನು ಕೂಡ ತಿಂದೆ ಅಂತ ನೋಡಿದ್ರೆ ಮುಂದಿನ ವಾರ ಇನ್ನೊಂದು ಹೊಸ ಗಲ್ಲಿ ಫುಡ್ ಜೊತೆ ನಾನು ಬರ್ತೀನಿ, ರಾಕೇಶ್ ಕಡ್ಪಾಡಿ. ಅಲ್ಲಿವರೆಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ, ಬಾಯ್. ಸ್ಪಂದನ ಗಲ್ಲಿ ಫುಡ್ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಸುಭಾಷ್ ನಗರ, ಉಡುಪಿ.